ಮೈಸೂರು ದಸರಾ ಮಾದರಿಯಲ್ಲಿ ಉಚ್ಚಿಲ ದಸರಾ ವೈಭವೋಪೇತವಾಗಿ ನಡೆಯುತ್ತಿರುವುದು ಶ್ಲಾಘನೀಯವಾದದ್ದು. ದೇವಳದ ಸ್ಥಳಾವಕಾಶ ಕಂಡು ದಂಗಾಗಿದ್ದೇನೆ. ಶ್ರೀ ಕ್ಷೇತ್ರವು ಡಾಕ್ಟರ್ ಜಿ ಶಂಕರ್ ನೇತೃತ್ವದಲ್ಲಿ ವಿಶ್ವವ್ಯಾಪಿಯಾಗಿ ಗುರುತಿಸಿಕೊಳ್ಳುವಂತಾಗಲಿ, ಸರ್ವ ಸಮಾಜದ ಆರಾಧನಾ ಕೇಂದ್ರವಾಗಿ ಮೂಡಿಬರಲಿ ಎಂದು ವಿಧಾನ ಪರಿಷತ್ನ ಹಕ್ಕು ಬಾಧ್ಯತಾ ಸಮಿತಿಯ ಅಧ್ಯಕ್ಷ ಟಿಎ ಶರವಣ ಹೇಳಿದರು. ಉಚ್ಚಿಲ ಶ್ರೀ ಮಹಾಲಕ್ಷ್ಮಿ ದೇವಸ್ಥಾನದಲ್ಲಿ ನಡೆಯುತ್ತಿರುವ ಉಡುಪಿ ಉಚ್ಚಿಲ ದಸರಾ ಸಂಭ್ರಮಕ್ಕೆ ಕಾಪು ಶಾಸಕ ಗುರ್ಮೆ ಸುರೇಶ್ ಶೆಟ್ಟಿ ಮತ್ತು 4 ವಿಧಾನ ಪರಿಷತ್ ಸದಸ್ಯರೊಂದಿಗೆ ಕ್ಷೇತ್ರಕ್ಕೆ ಭೇಟಿ ನೀಡಿ ಮಾಧ್ಯಮದ ಜೊತೆ ಅವರು ಮಾತನಾಡಿದರು. ಕ್ಷೇತ್ರದ ಈ ಮಹಾಲಕ್ಷ್ಮಿ ದೇವಾಲಯಕ್ಕೆ ಇವತ್ತು ನಾನು ಭೇಟಿ ಕೊಟ್ಟೆ. ಈ 16 ಎಕರೆ ವಿಶಾಲವಾದ ಮಹಾಲಕ್ಷ್ಮಿ ದೇವಸ್ಥಾನ ಇಲ್ಲಿ ನೋಡಿದ್ರೆ ಖುಷಿ ಆಗ್ತದೆ. ನಾವೆಲ್ಲ ಬೇರೆ ಬೇರೆ ಕ್ಷೇತ್ರಗಳೆಲ್ಲ ಹೋಗಿದ್ದೀವಿ, ಬಟ್ ಇಷ್ಟು ಸುಂದರವಾದ ದೇವಸ್ಥಾನ, ವಿಶಾಲವಾದ, ಇವತ್ತು ತುಂಬ ಅಚ್ಚುಕಟ್ಟಾಗಿ ಇದನ್ನು ಎಲ್ಲ ಕೈಂಕರ್ಯಗಳು ಕೂಡ ದಸರಾ ನವರಾತ್ರಿ ಸಂದರ್ಭದಲ್ಲಿ ನಡೀತಾ ಇದೆ. ನನಗೆ ಭಾಳ ಖುಷಿ ಇದೆ. ದೇವಿಯ ಆಶೀರ್ವಾದ ಕೂಡ, ನಾವು ಅಶ್ಯೂರೆನ್ಸ್ ಕಮಿಟಿ ಅಧ್ಯಕ್ಷನಾಗಿ ನಮ್ಮ ಶಾಸಕರ ಜೊತೆಯಲ್ಲಿ ನಾನು ಇಲ್ಲಿ ಬಂದಿದ್ದೀನಿ. ಎಲ್ಲರೂ ಕೂಡ ಈ ದೇವಸ್ಥಾನಕ್ಕೆ ಭೇಟಿ ಕೊಟ್ಟು ಆ ತಾಯಿಯ ಆಶೀರ್ವಾದವನ್ನು ಪಡ್ಕೊಂಡಿದ್ದಾರೆ. ಆ ತಾಯಿಯ ಕೃಪಾ ಕಟಾಕ್ಷ ಎಲ್ಲರ ಜೀವನದಲ್ಲಿ ಕೂಡ ಸಿಗಲಿ, ಎಲ್ಲರಿಗೂ ಕೂಡ ಸುಭಿಕ್ಷವಾಗಲಿ ಅಂತೇಳಿ ಮತ್ತೊಮ್ಮೆ ನಾನು ವಿಶೇಷ ಪ್ರಾರ್ಥನೆ ಮಾಡಿದ್ದೀನಿ. ನಮಸ್ಕಾರ. ತರ್ಪಣೆ ಸೇವೆ ಕೂಡ ನಡೆಯುತ್ತಿದ್ದು, ಪ್ರತಿದಿನ ಸಾವಿರಾರು ಭಕ್ತರು ಅನ್ನಪ್ರಸಾದವನ್ನು ಸ್ವೀಕರಿಸಿ ಸಂತಸ ವ್ಯಕ್ತಪಡಿಸುತ್ತಿದ್ದಾರೆ. ದಿನಕ್ಕೊಂಜಿ 17-15 ಸಾವಿರ ಜನ ತಂಜಿ ಅಟ್ಟೆ ದಿನಾಲ ಬೊಕ್ಕ ದಿನಾಲ ಒಂಜಿ ನಮ್ಮದು ಭಕ್ಷಗಳು ಬೊಕ್ಕ ಒಂಜಿ ನಮ್ಮದು ಪಾಯಸ ಬೊಕ್ಕ ಖಾದ್ಯಲು ಬಾಜಿ ಲಂಚನೆ ಒಂಜಿನ ಗಸಿ ಒಂಜಿನ ಕೊದ್ದೇಲು ಒಂಜಿನ ರಡ್ಡ ಆಜಾ ದಿನ ಬೊಕ್ಕ ಒಂಜಿ ಆದಿನ ಗಸಿ ಒಂಜಿನ ಮೆಣಸ್ಕಾಯಿ ಇಂಚ ಮತ್ತು ಪಾಯಸ ಲಂಚನೆ ಇತ್ತೆ 11 ದಿನಕ್ಕೆ 11 ನಮ್ಮದು ಪಾಯಸ ಮಲ್ತೊಂದಿಲ್ಲ. ಈ ಸಂದರ್ಭ ದಕ್ಷಿಣ ಕನ್ನಡ ಮೊಗವೀರ ಮಹಾಜನ ಸಂಘದ ಗೌರವ ಸಲಹೆಗಾರ ನಾಡೋಜ ಡಾಕ್ಟರ್ ಜಿ ಶಂಕರ್, ದಕ್ಷಿಣ ಕನ್ನಡ ಮೊಗವೀರ ಮಹಾಜನ ಸಂಘದ ಅಧ್ಯಕ್ಷ ಜಯಸಿ ಕೋಟ್ಯಾನ್ ಬೆಳ್ಳಂಪಳ್ಳಿ, ಉಪಾಧ್ಯಕ್ಷ ಮೋಹನ್ ಬೇಂದ್ರೆ, ಪ್ರಧಾನ ಕಾರ್ಯದರ್ಶಿ ಶರಣ್ ಕುಮಾರ್ ಮಟ್ಟು, ಕ್ಷೇತ್ರಾಡಳಿತ ಸಮಿತಿಯ ಅಧ್ಯಕ್ಷ ಗಿರಿಧರ್ ಎಸ್ ಸುವರ್ಣ, ಉಚ್ಚಿಲ ದಸರಾ ಸಮಿತಿಯ ಅಧ್ಯಕ್ಷ ವಿನಯ ಕರ್ಕೇರ ಹಾಗೂ ಮತ್ತಿತರರು ಈ ಸಂದರ್ಭ ಉಪಸ್ಥಿತರಿದ್ದರು. ಶರತ್ ಸಾಲ್ಯನ್, ವಿ4 ನ್ಯೂಸ್, ಮಂಗಳೂರು.